ಉಡುಪಿಯ ನೇಜರ್ನಲ್ಲಿ ತಾಯಿ ಮತ್ತು ಮೂವರು ಮಕ್ಕಳ ಕಗ್ಗೊಲೆ ನಡೆಸಿದ ವಿಚಾರಣೆಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿರುವ ಹಿನ್ನೆಲೆಯಲ್ಲಿ ಉಡುಪಿ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನು ಆಗಸ್ಟ್ 24ನೇ ತಾರೀಕಿಗೆ ಮುಂದೂಡಿದೆ. ಜುಲೈ 18ನೇ ತಾರೀಕಿಗೆ ಈ ಒಂದು ಆದೇಶ ಕೊಡಲಾಗಿದೆ. ಅಂದರೆ ಕೊಲೆ ಪ್ರಕರಣದ ಆರೋಪಿ ಪ್ರವೀಣ್ ಚೌಗಲೆಯು ತನಗೆ ಮತ್ತು ತನ್ನ ವಕೀಲರಿಗೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಉಡುಪಿ ಕೋರ್ಟ್ನಲ್ಲಿ ನಡೀತಾ ಇರುವ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಬೆಂಗಳೂರು ಕೋರ್ಟ್ಗೆ ವರ್ಗಾಯಿಸುವಂತೆ ಕೋರಿ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ದಾನೆ. ಈಗ ಈ ಒಂದು ಅರ್ಜಿಯನ್ನ ಹೈಕೋರ್ಟ್ನ ನ್ಯಾಯಾಧೀಶರು ಪರಿಶೀಲನೆ ನಡೆಸಿದ್ದಾರೆ. ಮುಂದಿನ ವಿಚಾರಣೆಯ ತನಕ ಉಡುಪಿ ನ್ಯಾಯಾಲಯದ ಕಲಾಪಕ್ಕೆ ತಡೆ ಕೊಟ್ಟು ಆದೇಶ ಕೊಟ್ಟಿದ್ದಾರೆ. ಇವನಿಗೆ ಬ್ಯಾಗಲ್ಲಿ ಚೂರಿ ಇಟ್ಕೊಂಡು ಬೆಳ್ಳಂಬೆಳಿಗ್ಗೆ ರಿಕ್ಷಾದಲ್ಲಿ ಬಂದು 3 ಜನರನ್ನ ಕೊಂದು ಹೋಗುವಾಗ ಈ ಹೆದರಿಕೆ ಇರಲಿಲ್ಲ. ಈಗ ಬೆಂಗಳೂರಿನಿಂದ ಉಡುಪಿ ಕೋರ್ಟಿಗೆ ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗುವಂತ ಹೇಳಿದ್ರೆ ನನಗೆ ಮತ್ತು ನನ್ನ ವಕೀಲರಿಗೆ ಜೀವ ಬೆದರಿಕಿದೆ ಅಂತ ಭಯ ಶುರುವಾಗಿದೆ ಪಾಪಿಗೆ. ಅದಕ್ಕೆ ಈಗ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ದಾನೆ. ಆದರೆ ನಮ್ಮಲ್ಲಿ ಕೋರ್ಟು ಎರಡೂ ಕಡೆಯ ವಾದ ವಿವಾದಗಳನ್ನು ಆಲಿಸಲೇಬೇಕು. ಹಾಗಾಗಿ ಈಗ ಮುಂದಿನ ವಿಚಾರಣೆಗೆ ತಡೆ ಕೊಟ್ಟಿದೆ. ಇನ್ನು ಕೂಡ ಕ್ಲಿಯರ್ ಕಟ್ ಆಗಿ ಉಡುಪಿಯಲ್ಲೇ ನಡೆಸಬೇಕಾ ಬೇಡವಾ ಅನ್ನೋ ಒಂದು ತೀರ್ಮಾನ ಬರಬೇಕಾಗಿದೆ. ಆಗಸ್ಟ್ 24ನೇ ತಾರೀಕಿಗೆ ಈ ಒಂದು ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯ ಬೆಂಗಳೂರಿನ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಪ್ರವೀಣ್ ಚೌಗಲೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಈತನನ್ನ ಈಗ ಏನು ಇನ್ವೆಸ್ಟಿಗೇಷನ್ಗೆ ಅಥವಾ ಏನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆದರೆ ಇನ್ನು ಮುಂದಕ್ಕೆ ಉಡುಪಿ ಕೋರ್ಟಿಗೆ ಹಾಜರಾಗಲೇಬೇಕಾಗುತ್ತೆ ಒಂದೊಂದ್ಸಲ. ಆದರೆ ನನಗೆ ಉಡುಪಿ ಕೋರ್ಟಿಗೆ ಬರುವಾಗ ಜೀವ ಭಯ ಇದೆ ನನಗೆ ಮತ್ತು ನನ್ನ ವಕೀಲರಿಗೆ ಅಂತ ಆತ ಏನು ಮನವಿಯನ್ನ ಹೈಕೋರ್ಟಿಗೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅದರ ಒಂದು ವಿಚಾರಣೆಯನ್ನ ಮುಂದಿನ ಆಗಸ್ಟ್ ತಿಂಗಳ 24ನೇ ತಾರೀಕಿಗೆ ಕಾಯ್ದು ಇರಿಸಲಾಗಿದೆ.